ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ಹಲ್ವಾ ಮಾಡುವ ಅಂತ ಇದ್ದೇನೆ. ಇದು ಕಾರ್ನ್ಫ್ಲವರು, ಇದರಲ್ಲಿ ಹಲ್ವಾ ಮಾಡ್ತೇನೆ. ನೋಡಿ, 1 ಕಪ್ ಹಾಕ್ಕೊಂಡೆ. 2 ಕಪ್ಪದು ಮಾಡ್ಕೊಳ್ತೇನೆ. ಈಗ 2 ಕಪ್ಪಿನ ಹಲ್ವಕ್ಕೆ 2 ಕಪ್ ಹಾಕ್ಕೊಂಡೆ. ಈಗ ಸಕ್ಕರೆ ಹಾಕ್ಕೊಳ್ತಿದ್ದೇನೆ. 2 ಕಪ್ಪು ಕಾರ್ನ್ಫ್ಲವರಿಗೆ 1.5 ಕಪ್ಪು ಸಕ್ಕರೆ ಹಾಕ್ಕೊಳ್ತೇನೆ. 2.5 ಕಪ್ಪು ನೀರು ಹಾಕ್ಕೊಳ್ತಿದ್ದೇನೆ. ಎರಡು ಕಪ್ಪು ಹಿಟ್ಟಿಗೆ 2.5 ಕಪ್ಪು ನೀರು ಹಾಕ್ಕೊಳ್ತಿದ್ದೇನೆ. ಒಟ್ಟಿಗೆ 5 ಕಪ್ಪು ನೀರಾಯಿತು. ಮತ್ತು ಡ್ರೈ ಫ್ರೂಟ್ಸು, ಇದು ಗೇರು ಬೀಜ, ಹಾಗೆ ಇದು ಬಾದಾಮಿ, 2 ಲವಂಗ ತಗೊಂಡಿದ್ದೀನಿ ಪರಿಮಳಕ್ಕೋಸ್ಕರ. ಈಗ ಮಾಡುವ. ಸೋಪಲ್ಲಿರುವಾಗ ನಿಲ್ತದೆ, ಹಾಗೆ ಅದನ್ನು ಸ್ವಲ್ಪ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಸಕ್ಕರೆ ಕರಗಿತು. ಈಗ ನಾವು ಕಲಸಿಕೊಂಡ ಕಾರ್ನ್ಫ್ಲವರನ್ನು ಸೇರಿಸಿಕೊಳ್ಳುವ. ನೋಡಿ, ಸಕ್ಕರೆ ಕುದೀತಲ್ಲ, ಈಗ ಇದಕ್ಕೆ ಇದು ಸೇರಿಸ್ಕೊಳ್ತೇನೆ. ಇನ್ನು ಕೈ ಬಿಡದ ಹಾಗೆ ನಾವು ಇದನ್ನು ತಿರುಗಿಸ್ತಾ ಇರಬೇಕು. ನೋಡಿ, ಈ ಟೈಮಲ್ಲಿ ನಾನು ಈ ಮೊಗ್ಗು 2 ಸೇರಿಸ್ಕೊಳ್ತಿದ್ದೇನೆ ಪರಿಮಳಕ್ಕೆ, ಅದೆಲ್ಲದಕ್ಕೆ ಸ್ಪ್ರೆಡ್ ಆಗಲಿ ಅಂತ. ನೋಡಿ, ನಾನು ಈಗ ಹೊತ್ತಿಗೆ ಕಲರ್ ಸೇರಿಸ್ತಿದ್ದೇನೆ. ಬೇಯುವ ಮೊದಲೇ ಕಲರ್ ಸೇರಿಸಿದ್ದು ಯಾಕಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಅದು ಚೆನ್ನಾಗಿ ಬೇಯ್ತದೆ, ಏನು ತೊಂದರೆ ಇಲ್ಲ. ನಾವು ಸಣ್ಣ ಉರಿಯಲ್ಲಿ ಇದನ್ನು ತಿರುವುತ್ತಾ ಇರಬೇಕು. ಅದು ಬೇಯ್ತದೆ, ಚೆನ್ನಾಗಿ ಬೇಯ್ತದೆ, ಏನು ತೊಂದರೆ ಇಲ್ಲ. ಸಣ್ಣ ಉರಿಯಲ್ಲಿ ತಿರುವುತ್ತಾ ಇರಬೇಕು. ನಮಗಿದು ನೋಡುವಾಗಲೇ ಗೊತ್ತಾಗುತ್ತೆ ಆಗಿದೆ ಅಂತ ಗೊತ್ತಾಗುತ್ತೆ. ಹೇಗಂದರೆ ಇದರಲ್ಲಿ ನೋಡಿ, ಒಂದು ಶೈನಿಂಗ್ ಹೊಡಿತದೆ, ಮತ್ತೊಂದು ಈ ಥರ ಗಮ್ಮಿನಾಗೆ ಬರುತ್ತೆ. ನೋಡಿ, ಅದು ಆಗಿದೆ ಅಂತ ಲೆಕ್ಕ. ಅದು ಕಟ್ ಆಗೋದಿಲ್ಲ ಅಲ್ಲ, ಚೆನ್ನಾಗಿ ನೋಡಿ ಒಂದೇ ಥರ ಹೊಂದಿಕೊಂಡದ್ದು. ನಮಗೆ ಅದು ನೋಡುವಾಗ ನಮಗೆ ಅದು ಗೊತ್ತಾಗ್ತದೆ, ಈಗ ಬೆಂದಿದ ಇಲ್ವಾ ಅಂತ ಗೊತ್ತಾಗುತ್ತೆ. ಆ ನಂತರ ತೆಗೆದ್ರಾಯ್ತು ನಾವು. ಇದು ಒಂದೇ ದಿನಕ್ಕೆ ಏನು ಖಾಲಿ ಮಾಡಬೇಕಾಗಿಲ್ಲ, 1 ವಾರನೂ ಇಟ್ಕೊಳ್ಬೋದು, ಏನಾಗೋದಿಲ್ಲ. ನಾವು ಕಟ್ ಮಾಡಿದಂಥ ಫ್ರೂಟ್ಸನ್ನು ಹಾಕಿ ಸ್ವಲ್ಪ ಹೊತ್ತು ತಿರುಗಿಕೊಂಡು ಮತ್ತೆ ಕೆಳಗಿಳಿಸುವ. ಸ್ವಲ್ಪ ತುಪ್ಪ ಹಾಕಿದೆ. ಬೇಕ್ರಿ ಸ್ಟೈಲಲ್ಲೇ ಬಂದಿದೆ, ತುಂಬ ಚೆನ್ನಾಗಿ ಬರ್ತಾ ಉಂಟು. ನಮಗೊಂದಿದು 3/4 ಗಂಟೆಯಲ್ಲಿ ಮಾಡ್ಕೊಳ್ಬೋದು. ಅಂದರೆ ಇದೆಲ್ಲ ಹಾಕಿ 1/4 ಗಂಟೆಯಲ್ಲಿ ಮಾಡ್ಬೋದು, ಒಂದು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ, ಒಟ್ಟಿಗೆ 3/4 ಗಂಟೆಯಲ್ಲಿ ಮಾಡ್ಬೋದು. ಇದು ನಾವು ಪ್ಲೇಟಿಗೆ ಹಾಕಿದ ಮೇಲೆ ಬೇಗ ತಣ್ಣಗಾಗ್ತದೆ. ಪ್ಲೇಟಿಗೆ ಹಾಕುವಾಗ ನಿಧಾನ ಮಾಡಬಾರ್ದು, ಸ್ವಲ್ಪ ಬೇಗನೆ ಹಾಕ್ಕೊಂಡು ನಾವು ಅದನ್ನು ಬೇಗ ಬಿಡಿಸಬೇಕು, ಇಲ್ಲದಿದ್ದರೆ ಬೇಗ ತಣ್ಣಗಾಗ್ತದೆ. ಇದಕ್ಕೆ ಬೇಕಾದರೆ ನಾವು ಡ್ರೈ ಫ್ರೂಟ್ಸ್ ಬೇರೆ ಬೇರೆ ಹಾಕ್ಕೊಳ್ಬೋದು. ಅದರೊಟ್ಟಿಗೆ ಟೂಟಿ ಫ್ರೂಟಿ ಕೂಡ ಹಾಕ್ಕೊಳ್ಬೋದು. ಡೆಕೋರೇಷನ್ಗೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಈಗ ಸಾಕು. ನೋಡಿ, ಈ ರೀತಿ ಬರ್ತದೆ. ಇನ್ನು ಸಾಕು. ನೋಡಿ, ಸಾಕು. ಆಫ್ ಮಾಡ್ಕೊಳ್ತೇನೆ.
ನೋಡಿ, ಪ್ಲೇಟಿಗೆ ಈ ರೀತಿ ತುಪ್ಪ ತರಿಸ್ಕೊಳ್ಬೇಕು. ಯಾವ ಥರ ಪ್ಲೇಟ್ನೂ ಆಗ್ತದೆ. ಅದಕ್ಕೆ ಈಗ ನಾವು ರೆಡಿ ಮಾಡ್ಕೊಂಡಂಥ ಹಲ್ವ ರೆಡಿ ಮಾಡ್ಕೊಳ್ಳೋದಂತ ಅದಕ್ಕೆ ಹಾಕ್ಕೊಳ್ಳುವ. ನೋಡಿ, ನೀವು ಬೇಕ್ರಿಯಲ್ಲೆಲ್ಲ ಹೋದಾಗ ಇರ್ತದಲ್ಲ ಅದೇ ಥರ ಹಲ್ವ ಇದು. ನೋಡಿ, ಸ್ವಲ್ಪ ಬಿಸಿ ಉಂಟು, ಆದರೆ ಆಗಿದೆ ನೋಡುವ. ನಾನು 1/4 ಗಂಟೆ ಇಟ್ಕೊಂಡಿದ್ದೀನಿ, ಅರ್ಧ ಗಂಟೆ ಇಟ್ಟರೆ ಕರೆಕ್ಟ್ ಆಗ್ತದೆ. ಆದರೆ ಆಗ್ತದೆ ನೋಡುವ. ನೋಡಿ, ಬಂದಿದೆ, ಕರೆಕ್ಟ್ ಬಂದಿದೆ. ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು. ಸೈಜ್ ಅವರವರಿಗೆ ಬೇಕಾದ ಸ್ಟೈಲಲ್ಲಿ ಕಟ್ ಮಾಡ್ಕೊಳ್ಳೋದು. ಇದು ತುಂಬ ದಪ್ಪ ಉಂಟು, ನಿಮಗೆ ತೆಳು ಬೇಕಾದರೆ ತೆಳು ಹಾಕ್ಕೊಳ್ಬೋದು. ಹಲ್ವ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ, ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿದೆ. ನಾವು ಮೊಗ್ಗು ಹಾಕಿದ್ದೇವಲ್ಲ ಅದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಕಲ್ಲರ್ ಅವರವರ ಇಷ್ಟ, ಅದರ ಡ್ರೈ ಫ್ರೂಟ್ಸ್ ಹಾಕಿ ತುಂಬ ಚೆನ್ನಾಗಿದೆ. ನಾವು ಬೇಕ್ರಿಯಲ್ಲಿ ಯಾವ ರೀತಿ ತಗೊಳ್ತೇವೆ ನೋಡಿ ಅದೇ ರೀತಿ ಬಂದಿದೆ. ಅದು ನಮಗೆ ಒಂದು ಅರ್ಧ ಗಂಟೆಯಲ್ಲಿ, ಒಟ್ಟಿಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಎಲ್ಲ ಮಾಡಿ ರೆಡಿ ಮುಗಿಸ್ಬೋದು. ಅಂದರೆ ಒಂದು ಅರ್ಧ ಗಂಟೆ ಕರೆಕ್ಟ್ ಆಗ್ತದೆ. ಹಾಗೆ ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.